ದಾದ ತಗೊಂಡಿಲ್ಲ. ನಮಸ್ಕಾರ. ಎಲ್ರಿಗೂ ನಮಸ್ಕಾರ. ಇವತ್ತೊಂದು ರೆಸಿಪಿ ಮಾಡಿ ತೋರಿಸ್ತಾರಂತೆ. ರೆಸಿಪಿ ಅಂದರೆ ಕಷಾಯ. ಕ್ಯಾನ್ಸರ್ಗೆ ಬೊಕ್ಕ ಈ ನೆತ್ತೆರಡು ಅಲ್ಲೊಂದು ಇತ್ತದಂಡ ಐಕ್ ಮತ್ತೆ ಸರ್ರು ಬಾರಿ ಎಡ್ಡೆ ಮತ್ತೆ ಉಷ್ಣತೆ ಅವರು ಎಪ್ಪೋಲರ ಪರವೊಂದು ಇತ್ತದಂಡ ಎಡ್ಡೆ ಅದೇ ಅವರು ಒಂದು ಈ ಕ್ಯಾನ್ಸರ್ಗೆ ಮತ್ತು ಈ ರೋಗ ನಿರೋಧಕ ಶಕ್ತಿ ಕಡಿಮೆ ಇರ್ತದಲ್ಲ ಅದಕ್ಕೆ, ಮತ್ತು ಈ ಎಂತ ಹೇಳ್ತಾರೆ ಹೊಟ್ಟೆಯ ಪ್ರಾಬ್ಲಮ್ಮಿಗೆ ದಿನೋಲ ಅಂತೆ ಅಪರೂಪಕ್ಕೆ ತಿಂಗಳಿಗೆ ಒಂದು ಸರ್ತಿ ಮಾಡಿದ್ರೆ ಸಾಕು. ಅದು ತುಂಬಾ ಹೀಟ್ ಅಂತೆ. ಆರೋಗ್ಯದ ದೃಷ್ಟಿಡು ನಮ್ಮದೆತ್ತ ನೋಡಿ ಹಾಕೊಂಡು ಅವಂದು ಅಂಚ ಪೋಂದುಲ್ಲಾರ. ಸರಿ ಪೋಯ್ ತೂವಲಿ ಇಂದುವೇನಾ ಮರ ಲಕ್ಷ್ಮಣ ಫಲ ಪನ್ಪೇರಾ ರಾಮ ಫಲ, ಸೀತಾಫಲ, ಲಕ್ಷ್ಮಣ ಫಲ, ಹನುಮ ಫಲ ಅಂತ ಪನ್ಪೇರು. ಅದೇ ಲಕ್ಷ್ಮಣ ಫಲ ನೋಡ್ಬೋದು. ಇದು ಮರ ಲಕ್ಷ್ಮಣ ಫಲದ್ದು. ಕಾಯಿ ಆಗ್ಲಿಲ್ಲ, ಇನ್ನಾಗ್ಬೇಕು ತೋರಿಸ್ಬೋದಾದ್ರೆ. ಅದು ಮುಳ್ಳು ಟೈಪಲ್ಲಿ ಇರ್ತದೆ. ಅದೇ ಜ್ಯೂಸ್ ಮತ್ತೆ ಎಡ್ಡೆ ಹಾಕೊಂಡು ಅಂದ್ರೆ ಏತ್ ಎಡ್ಡೆ ರೇಟ್ ಉಂಡ ಲಕ್ಷ್ಮಣ ಫಲಕ್ಕೂ. ಅದೇ ಅದೇ ತುಳುಟದಾದ ಪನ್ಪೇರ ಇಕ್ಕ ಪುದರ್ ಜೈಲು ಬೆಲಕಾಯಿ ಪನ್ಪೇರು ಪನ್ಪಿದೆ ರಂಜ ಎಂಕ್ಲೆ ಗಂಜನೆ ಗೊತ್ತು. ಅದೇ ಗೊತ್ತದ ಇತ್ತೆ ಐಕ ಪುದರ್ ಇಪ್ಪು ಜೈಲು ಬೆಲಕಾಯಿ ಪನ್ಪಿದೆ ಐನು ಅದ ಒಂಜಿ ಲತ್ತತ್ ಅದಾ ಬಲೆ ಉಂಡದ. ಅದೇ ಬಲೆ ನಮ್ಮ ಉಪ್ಪು ಕರಿ ಮಲ್ಪರ ಆಯ್ತು ಕಜಿಪಲ ಮಲ್ಪೇರ. ಅತ್ತೆ ಕಜಿಪಲ್ಲ ತಿಂತ ಚೆಗ್ಲು ಉಪ್ಪು ಕರಿ ತಿಂತ. ಉಪ್ಪು ಕರಿ ನಮ್ಮ ಎಲ್ಲೆಲ್ಲಿ ಇಂಚನೆ ಮೂರ್ದು ನಮ್ಮ ಗುಜ್ಜೆ ಮೂರ್ಬಾತ ಅಂಚನೆ ಇಜ್ಜಿ ಗುಜ್ಜೆ ಪುರ ಮೂರು ಅಂಚನೆ ಮೂರ್ದು ಐಕ್ ಒಗ್ಗರಣೆ ಪಾಡ್ದು ತಾರಾಯಿ ಪೆರೆ ಪಾಡ್ದು. ಅದೇ ಇದ್ರದ್ದು ಪಲ್ಯ ಕೂಡ ಆಗ್ತದೆ. ಚೀಪತ ಬೊಕ್ಕ ಪರ್ದೆ ಗುಳಿಯತಲ ತಿಂತ ಪರ್ದು ಇದು ಸ್ವಲ್ಪ ಹದ ಎಂತ ಹಣ್ಣಾಗುವಾಗಂತೆ ಅದರ ಪಲ್ಯ ಕೂಡ ಮಾಡ್ತಾರಂತೆ. ಜಾಸ್ತಿ ಹಣ್ಣಾಗುವಾಗ ಜ್ಯೂಸ್ ಎಲ್ಲ ಮಾಡಿ, ಇಲ್ಲದಿದ್ರೆ ಹೀಗೆ ಕೂಡ ತಿನ್ಬಹುದು. ಅದರ ಕಾಯಿ ತೋರಿಸ್ಲಿಕ್ಕೆ ಆಗುದಿಲ್ಲ. ನಾನು ಸೈಡಲ್ಲಿ ಒಂದು ಫೋಟೋ ಹಾಕಿರ್ತೇನೆ, ಅದನ್ನು ನೋಡಿ. ಅದು ತುಂಬಾ ಒಳ್ಳೇದು. ಆ ಹಣ್ಣಿಗೆನೆ ಅಷ್ಟು ರೇಟ್ ಇದೆ ಈಗ. ಇಡೀ ಊರ್ದು ಬರ ಇತ್ತು ನೈಟೇನೆಲ್ಲ ಜಾಗರಿ ಅವು ಕುರಿದು ಹಾಲಾದು ದರ ಬೊಕ್ಕ ತಿನ್ಪೇಜಾರ ಅದು ಕಂಡಾಟೆ ಉಷ್ಣ ಬೊಕ್ಕ ಬುಡ್ನಾನೆ ತಿಂದ್ರೆ ಭಾರಿ ಖುಷಿ ಆಗ್ಬಿಡುತ್ತೆ. ಪುಳಿ ಚೀಪೆ ಭಾರಿ ಖುಷಿ ನೋಡ್ಬೋದು. ಅದರ ಎಲೆ ಹಣ್ಣಾಗ್ಲಿಲ್ಲ, ಹಣ್ಣಿದ್ರೆ ನಾನು ತೋರಿಸ್ತಾ ಇದ್ದೆ, ಆದ್ರೆ ಇಲ್ಲ ಎಲೆ. ಇದು ಮರ ದೈ ಇದ್ರ ಕೆತ್ತೆ ಕೂಡ ಆಗ್ತದೆ ಆಯ್ತಾ. ಎಲೆ ಕೂಡ ಕಷಾಯ ಮಾಡಿ ಕುಡಿತಾರೆ. ಕೆತ್ತೆದಾನ ಓಲ ರಡ್ಡೆ ಟನ್ ಒಂಜಿ ನಾವು ಎಲೆದ್ದು ಕಷಾಯ ಮಾಡಿ ತೋರಿಸ್ತಾ ಇದ್ದೇವೆ. ಅಂದ್ರೆ ಒಂದು ಲೋಟ ಕುಡಿಲಿಕ್ಕೆ ಆಗುದಿಲ್ಲ, ತುಂಬಾ ಹೀಟ್. ಅರ್ಧ ಲೋಟದಷ್ಟು ಕಷಾಯ ಮಾಡಿ ಕಾಲ್ಗೊಂಡೆ ಸಾಕು. ಅದೇ ಒಂಜಿ ಇರದೆಪ್ಪಲೆ ಕಂಚನೆ ಇಂಚ ದೆಪ್ಪನ ತೋಷ್ ಅಂಚ ಯಾವತ್ತೆ ನಮಗೆ ಸಾಕು. ಒಂಜಿ ಲೋಟ ದೀದು ಅರ್ಧ ಲೋಟ ಐನೇನು ಕಾಲುಗೊಂಡೆ ಅರ್ಧ ಲೋಟ ಬರೋಡು ಅಡಿಚೆ ಬರಲಿ ಕಂಡಟೆ ಉಷ್ಣ ಮಾತ್ರ. ನಿಮಗೆ ಇದರ ಬಗ್ಗೆ ಹೆಚ್ಚಿನ ಮಾಹಿತಿ ಗೊತ್ತಿದ್ರೆ ತಿಳಿಸಿ ನಮ್ಗೆ. ಪರಿಮಳ ಉಂಟು ಇದು ಎಲೆ. ಅದೇ ಪರಿಮಳ ಉಂಟು ಎಲೆ. ಅದೇ ಅದರ ಹಣ್ಣು ಕೂಡ ತುಂಬಾ ಪರಿಮಳ. ಈ ಎಲೆಯಲ್ಲಿ ಹೇಗೆ ಪರಿಮಳ ಇರ್ತದೆ ಅದರಲ್ಲಿ ಕೂಡ ಅದೇ ಪಚ್ಚೆ. ಅದೇ ನೋಡ್ಬೋದು
ಹಾ ಪರಿಮಳ ಇದೆ. ಈ ಎಲೆಯನ್ನು ಚೆನ್ನಾಗಿ ಇನ್ನು ತೊಳಿಬೇಕು. ನಮ್ಗೆ ಖಾಲಿ ಎಲೆ ಇದ್ರೆ ಸಾಕು. ಅದೇ ನಮ್ಗೆ 4 ಎಲೆ ಇದ್ರೆ ಸಾಕು. ದಪಂಡ ಹೀಟ್ ಅತ್ತೆ ಚೆನ್ನಾಗಿ ತೊಳಿಬೇಕು. ಪರಿಮಳ ತುಲೆ ಅದೇ ಪರಿಮಳ ಅಂತಾರ. ಜೀರಿಗೆ ಇದು ಸಂಪಲ್ಲ, ಈ ಎಲೆ ಸ್ವಲ್ಪ ಉಷ್ಣ ಅದಕ್ಕೋಸ್ಕರ. ಪಾಂಡ ಅಂಡತೆ ಈಗ ತುಂಡು ಕೈಯಲ್ಲಿ ತುಂಡು ಮಾಡಿದ್ರೆ ಸಾಕು. ಇನ್ನು ಒಂದು ತುಂಡು ಅಂತ ಪುಡಿ ಹಾಕುದು. 1 ಗ್ಲಾಸ್ ನೀರು ಹಾಕ್ತಾ ಇದ್ದೇವೆ. ಸರಿ ಸರಿ ಕುದಿಲಿಕ್ಕೆ ಇಟ್ಟಿದ್ದಾರೆ. ಕುದಿಪುನಾಗ ಕಲರ್ ಬೇಯಿನಾಗ ಬರ್ಕೊಂಡದ ಕಲರ್ ಬರ್ಕೊಂಡು ತಪ್ಪು ಕಲರ್ ಬರ್ಕೊಂಡು ಕುದಿತಾ ಇದೆ. ಈಗ ನೋಡ್ಬೋದು ಕಲರ್ ಜೀರಿಗೆದ ಮತ್ತು ಎಲೆದ ಕಲರ್ ಬಿಟ್ಟಿದೆ. ಪರಿಮಳ ಕೂಡ ಬರ್ತಾ ಉಂಟು. ಪರಿಮಳ ಆಗ್ತಿದ್ಯಾ? ಇರುತ್ತೆ ಕಲ್ಲರ್ಗಳು ಗೊತ್ತಿಲ್ಲ. ಇರತ್ತಲ್ಲ ಜೀರಿಗೆದೆಲ್ಲ ರೆಡ್ಡೆಲ್ಲ ಮಿಕ್ಸ್ ಆದ ಅಂಚೆ ಅದವು ಕಲ್ಲರ್ ಅದು ಇರತ್ತಲ್ಲ ಬರುತ್ತೆ. ಅವೊಂಜಿ ಬೊಕ್ಕೊಂಜಿ ಮಂಜಾದಲೆ ಕಾರ್ಪಣದ ಅವೊಂದು ಜೀರ್ತಾ ಇದ್ದ ಕಲ್ಲರ್ ಪರಿಮಳ ಬರ್ತಾ ಉಂಟು. ಪರಿಮಳ ಆಯ್ತಾ? ಪರ್ದುದ ಹಣ್ಣಾಗುವಾಗ ಕಾಯಿ ಹಣ್ಣಾಗುವಾಗ ಹಾಗೇನೆ ಇರ್ತದೆ. ನಾನು ಆಲ್ರೆಡಿ ಒಂದು ವಿಡಿಯೋ ಕೂಡ ತುಂಬ ಮೊದಲು ಹಾಕಿದ್ದೇನೆ, ಒಂದು ಅದ್ರದ್ದು ಹಲ್ವಾ ಮಾಡಿರೋದು ನೋಡ್ಬೋದು. ಸರಿ ಒಂಚೂರು ಅರಪ್ಪರದು ಇದಿಟ್ಟತೆ ಅರಪ್ಪರ ಒಂಚೂರು ಅರಪ್ಪೊಡತ್ತವು ಅರ್ಪೊಡ್ತಿಲ್ಲ ಯಾವುದು ಈತ್ ಒರೆ ಪರ್ನಂಡ ಈತಿಯ ಅಷ್ಟು ಸಾಕು, ಜಾಸ್ತಿ ಕುಡಿಲಿಕ್ಕೆ ಆಗುದಿಲ್ಲ. ಅದು ಉಷ್ಣತ ದಿಂಜ ಪರ್ರ ಅಲ್ಲಿ ದಾಲ ಪಾಡ್ರ ಇಚ್ಚದ ಪೇರು ಇಂಚಿನಲ್ಲ ಪಾಡ್ರ ಇಚ್ಚಿ ಖಾಲಿ ಅಂಚೆಲೆ ಪರ್ಪಡ ದಿಂಜ ಪರ್ನ ಉಷ್ಣ ಪುಡತ. ಹಾಲು ಹಾಕ್ಲಿಕ್ಕಿಲ್ಲ, ಬೆಲ್ಲ ಹಾಕ್ಲಿಕ್ಕಿಲ್ಲ, ಎಂತ ಸಹ ಇಲ್ಲ, ಹಾಗೇನೆ ಕುಡಿಯುವಂತ ಪರ್ನಗ ಅವಳ ಎಪ್ಪಲ ಪರ್ರ ಅಲ್ಲಿ ತಿಂಗಳು ಹೊರನ ಜಮಲ್ತು ಪರ್ನಂಡ ಎಡ್ಡೆ ಈತೆ ಬರುದು ದಿಂಜ ಪರ್ರ ಅಲ್ಲಿ ಕಾಲು ಒಡ್ಡದ ಬರುದು ಕುಡಿತಾ ಇದ್ದೇವೆ. ಕೈಪುಜಿ ಕಹಿ ಎಂತ ಇಲ್ಲ, ಕೈಪುಜಿ ಖಾಲಿ ನೀರು ಬರ್ಲಿಕ್ಕ. ನಾವು ಈಗ ನಾರ್ಮಲಿ ಹೇಗೆ ನೀರು ಕುಡಿತೇವೆ, ಆದ್ರೆ ಸ್ವಲ್ಪ ಜೀರಿಗೆ ಮತ್ತೆ ಎಲೆಯ ಪರಿಮಳ ಕೈಪುಜಿಯ ಯಾಕೆ ಕೈಪುಣದು ಇರುತ್ತೆ. ಕೈಪುಜಿ ಸರಿ. ಅಣ್ಣ ಉಷ್ಣ ಹೀಟ್ ಮಾತ್ರ ಸ್ವಲ್ಪನೇ ತಗೊಳ್ಬೇಕು, ಜಾಸ್ತಿ ತಗೊಳ್ಳಿಕ್ಕೆ ಆಗುದಿಲ್ಲ ಇದು. ಸೊ ನೀರು ಬರ್ಲಿಕ್ಕ ಕೈಪುಜಿ ನಾನು ಒಂಜಿ ಚೂರಣ್ಣ ಚಬಟ್ಟುಡತ ಕೈಪುಜಿ. ಈ ವಿಡಿಯೋ ಇಷ್ಟ ಆಂಡ ಒಂಜಿ ಲೈಕ್ ಶೇರ್ ಸಬ್ಸ್ಕ್ರೈಬ್ ಮಲ್ಪಲೆ. ನಾನು ಅದೆಲ್ಲ ಪರ್ಲೆ ತಿನ್ನೋಲೆ ಈ ವಿಡಿಯೋನ ಮೂಲೆ ಮುಗಿಪ ಒಂದಿಲ್ಲ. ಬಾಯ್.